ಪ್ರಿಯರೇ ನಮಸ್ಕಾರ. ಮಂಕುತಿಮ್ಮನ ಕಗ್ಗದ ಒಂದು ಭಾಗವನ್ನು ಇಂದು ಕೇಳೋಣ. ನಾನು ಕರುಣಾಕರ ಬಳಕೂರು. ಕಲ್ಲಾಗಿ ನಿಲ್ಲುವನು ಬಳ್ಳಿಯೋಲು ಬಳುಕುವನು, ಕಲ್ಲಾಗಿ ನಿಲ್ಲುವನು ಬಳ್ಳಿಯೋಲು ಬಳುಕುವನು, ಮುಳ್ಳಾಗಿ ಚುಚ್ಚುವನು ಪುಲ್ಲ ಸುಮ ಅಹನು, ಮುಳ್ಳಾಗಿ ಚುಚ್ಚುವನು ಪುಲ್ಲ ಸುಮ ಅಹನು, ಕಲ್ಲೋಲ ವಾರಿದಿವಲು ಉರವಣಿಸಿ ಮೊರೆಯುವನು, ಕಲ್ಲೋಲ ವಾರಿದಿವಲು ಉರವಣಿಸಿ ಮೊರೆಯುವನು, ಕ್ಷುಲ್ಲ ಮಾನಿಸನು ಕ್ಷುಲ್ಲ ಮಾನಿಸನು ಇವನು ಮಂಕುತಿಮ್ಮ. ಡಿ.ವಿ.ಜಿಯವರು ಈ ಕಗ್ಗದ ಮೂಲಕ ಮನುಷ್ಯನ ವ್ಯಕ್ತಿತ್ವವನ್ನು ಅನಾವರಣವನ್ನು ಮಾಡುವುದನ್ನು ಕಾಣ್ಬೋದು. ಮನುಷ್ಯನ ಮುಖಗಳು ಬೇರೆ ಬೇರೆ ರೀತಿಯಲ್ಲಿ ನಾವಿಲ್ಲಿ ಈ ಜಗತ್ತಿನಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಒಬ್ಬರ ಹಾಗೆ ಇನ್ನೊಬ್ಬನಿಲ್ಲ, ಇನ್ನೊಬ್ಬನ ಹಾಗೆ ಮತ್ತೊಬ್ಬ ಇಲ್ಲ, ಮತ್ತೊಬ್ಬನ ಹಾಗೆ ಮಗದೊಬ್ಬ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಭಿನ್ನತೆ ಇದೆ, ವಿಭಿನ್ನತೆ ಇದೆ. ಹಾಗಾಗಿಯೇ ಕೆಲವು ಸಲ ಈ ಮನುಷ್ಯ ಕಲ್ಲಿನಂತೆ ನಿಂತ್ಕೊಳ್ತಾನೆ. ಕಲ್ಲು ಒಂದು ಸ್ಥಳದಲ್ಲಿ ಇದ್ದರೆ ಅದು ಅಲುಗಲಾರದು, ಹೋಗೋದೇ ಇಲ್ಲ, ಅದೇ ಸ್ಥಳದಲ್ಲಿ ಸ್ಥಿರವಾಗಿ ನಿಲ್ತದೆ. ಇನ್ನು ಕೆಲವೊಂದು ಸಲ ಬಳ್ಳಿಯಂತೆ ಬಳುಕುತ್ತಾನೆ. ಅಷ್ಟೇ ಅಲ್ಲದೆ ಮುಳ್ಳಿನಂತೆ ಚುಚ್ಚುತ್ತಾನೆ. ಹಲವು ಸಲ ಅರಳಿದ ಹೂವಾಗುತ್ತಾನೆ, ಸುಗಂಧವನ್ನು ಬೀರುತ್ತಾನೆ. ಇದು ಬಹಳ ಒಳ್ಳೆಯ ಕಾರ್ಯ. ಜಗತ್ತಿಗೆ ಸೌಂದರ್ಯವನ್ನು ನೀಡುವಂಥದ್ದು, ಸುಗಂಧವನ್ನು ನೀಡುವಂಥದ್ದು ಅಗತ್ಯವಾಗಿ ಇಂದಿನ ಕಾಲಘಟ್ಟದಲ್ಲಿ ಇದು ನಮಗೆ ಬೇಕಾಗಿದೆ. ಆದರೆ ಅಷ್ಟಕ್ಕೆ ಅವನು ಸೀಮಿತನಾಗಿರೋದಿಲ್ಲ. ಬದಲಾಗಿ ಸಮುದ್ರದ ಅಲೆಗಳಂತೆ ಕಲ್ಲೋಲವಾರಿದಿವಲು ಉರವಣಿಸಿ ಅತಿವೇಗವಾಗಿ ಅಲೆಗಳನ್ನು ತರುವ ಹಾಗೆ ಮೇಲೆ ಬಿದ್ದು ಬೋರ್ಗೆರೆಯುತ್ತಾನೆ. ಅಟ್ಟಹಾಸದಿಂದ ಮೆರೆದಾಡುತ್ತಾನೆ. ಜಗತ್ತಿನಲ್ಲಿ ಬೇಕು ಬೇಡವಾದೆಲ್ಲ ಕಾರ್ಯಗಳನ್ನು ಮಾಡಿ ದಾನವನಿಗಿಂತ, ನಾವು ಹಿಂದೆ ಪುರಾಣದಲ್ಲಿ ಕೇಳಿದ್ದೇವೆ, ದಾನವ ರಾಕ್ಷಸರು ಅವರ ಪ್ರವೃತ್ತಿಗಿಂತ ಕೀಳಾಗಿ ವ್ಯವಹರಿಸುವಂಥ ವೃತ್ತಿಗೂ ಕೂಡ ಇಲ್ಲಿ ಇಳಿಯುವುದನ್ನು ಕಾಣಬಹುದು. ಆದರೆ ಇಷ್ಟೆಲ್ಲವನ್ನು ಮಾಡುವವ ಈತ ಬೇರೆ ಯಾರೂ ಅಲ್ಲ, ಒಬ್ಬ ಕ್ಷುದ್ರ ಮನುಷ್ಯ, ಕ್ಷುಲ್ಲ ಮಾನಿಸ ಇವನು ಮಂಕುತಿಮ್ಮ. ಮನುಷ್ಯನಲ್ಲಿ ಸದ್ಗುಣಗಳು ಇದ್ದಾವೆ, ದುರ್ಗುಣಗಳು ಇದ್ದಾವೆ. ಆದರೆ ಇವೆರಡರಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ಮಾನವೀಯತೆಯಿಂದ ಮನುಜನಾದವನು ಆ ಬಗ್ಗೆ ತರ್ಕ ಮಾಡಬೇಕಾದಂಥ ಅನಿವಾರ್ಯತೆ ವಾಸ್ತವದ ಕಾಲಘಟ್ಟದಲ್ಲಿ ಇದೆ. ಅಂದರೆ ಇಂದಿನ ಬದುಕಿನ ಒಳಗಡೆ ಮಾನವೀಯ ಮೌಲ್ಯಗಳು ನಶ್ವರವಾಗದೆ ಆ ಒಳ್ಳೆಯ ಗುಣಗಳು ಉತ್ಪತ್ತಿಯಾಗಿ ನಾವು ಎಲ್ಲರೂ ಒಂದಾಗಿ ಒಟ್ಟಾಗಿ ಬದುಕುವಂತಹ ಸದ್ಗುಣಗಳನ್ನು ಮೈಗೂಡಿಸಿಕೊಳ್ಳುವ ಮೂಲಕ ಎಲ್ಲರೊಳಗೆ ಒಂದಾಗುವ ಭಾವ ಅಗತ್ಯತೆ ಇದೆ. ಹಾಗಾಗಿ ನಮಗೆ ಯಾವುದು ಅಗತ್ಯತೆ ಇದೆ, ಒಳ್ಳೆಯತನ, ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಮನುಷ್ಯತ್ವ, ಒಳ್ಳೆಯ ಮಾನವರೊಂದಿಗೆ ಮಾತ್ರವೇ ನಾವು ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು, ಸ್ನೇಹವನ್ನು ಸಂಪಾದನೆ ಮಾಡಬೇಕು. ಆ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳಬೇಕು. ಹಾಗಾಗಿ ನಮ್ಮೆಲ್ಲರ ನಡುವೆ ಒಂದು ಮಹತ್ತರವಾದಂಥ ಜವಾಬ್ದಾರಿ ಇದೆ. ಈ ಜಗತ್ತನ್ನು ಉದ್ಧಾರ ಮಾಡುವುದರಲ್ಲಿ ಮನುಷ್ಯನ ಆದ್ಯ ಕರ್ತವ್ಯಗಳಿದ್ದಾವೆ. ಅವುಗಳನ್ನು ನಿಭಾಯಿಸುವಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ.